ನಮಸ್ಕಾರ ವೀಕ್ಷಕರೇ. ಮಂಗಳೂರು ಜಿಲ್ಲಾ ಕಾರಾಗೃಹ ಈಗ ಅಕ್ಷರಶಃ ರಣರಂಗವಾಗಿ ಮಾರ್ಪಟ್ಟಿದೆ. ಜೈಲು ಅಧೀಕ್ಷಕರನ್ನೇ ಟಾರ್ಗೆಟ್ ಮಾಡಿದ ಖೈದಿಗಳು ಅವಾಚ್ಯ ಶಬ್ದಗಳಿಂದ ಬೈದು ಕೊಲೆ ಬೆದರಿಕೆ ಹಾಕಿದ್ದಾರೆ. ಜೈಲಿನಲ್ಲಿ ಬೆಂಕಿ ಹಚ್ಚಿ ಸರ್ಕಾರಿ ವಸ್ತುಗಳನ್ನ ಪುಡಿಪುಡಿ ಮಾಡಿದ್ದಾರೆ. ಏನಿದು ರಂಪಾಟ ನೋಡಿ. ವಿಚಾರಣಾಧೀನ ಖೈದಿ ಮೊಹಮ್ಮದ್ ಇಕ್ಬಾಲ್ ಅನ್ನೋನು ಜೈಲು ಅಧೀಕ್ಷಕ ಶರಣಬಸಪ್ಪ ಅವರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾನೆ. ಹೊಸ ಖೈದಿಗಳನ್ನ ತನ್ನ ರೂಮ್ಗೆ ಹಾಕಬೇಕು ಅಂತ ಇವನ ಡಿಮಾಂಡ್. ಇದಕ್ಕೆ ಒಪ್ಪದಿದ್ದಕ್ಕೆ ಸಿಬ್ಬಂದಿಗಳ ಮೇಲೆ ಕುರ್ಚಿಯಿಂದ ಹಲ್ಲೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಜೈಲಲ್ಲಿದ್ದ ವಾಟರ್ ಫಿಲ್ಟರ್ ಮಷೀನ್ ಒಡೆದು ಹಾಕಿದ್ದಾರೆ. ಇನ್ನೊಬ್ಬ ಖೈದಿ ಶಾರೂಕ್ ಅನ್ನೋನು ಹಾಸಿಗೆಗಳಿಗೆ ಬೆಂಕಿ ಹಚ್ಚಿ ಜೈಲಿನಲ್ಲಿ ಆತಂಕದ ವಾತಾವರಣ ಸೃಷ್ಟಿಸಿದ್ದಾನೆ. ಜೈಲಿನಲ್ಲಿ ಇಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಿರೋದಕ್ಕೆ ಕಾರಣವೇನು? ಅಧಿಕಾರಿಗಳಿಗೆ ಇನ್ನೂ ಹೆಚ್ಚಿನ ಭದ್ರತೆ ಬೇಕಾ? ನಿಮ್ಮ ಅನಿಸಿಕೆ ತಿಳಿಸಿ. ಮಂಗಳೂರು ಕ್ರೈಮ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.